ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ಬಂದೋಬಸ್ತು ಮತ್ತು ಪರಿಹಾರ ಕಂಡುಹಿಡಿಯಬೇಕು ಅಂಥೇಳಿ ನಮ್ಮ ಮೇಲಾಧಿಕಾರಿಗಳು ಹೇಳಿರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜದವರು ಈ ಒಂದು ಸಭೆಗೆ ಬಂದಿದ್ದೀರಿ. ನೀವು ಈಗಾಗಲೇ ಹೇಳುವ ರೀತಿಯಲ್ಲಿ ನಮ್ಮ ಮೂಡಲಗಿ ಶಹರದಲ್ಲಿ ಗಾಂಧಿ ಚೌಕ್ ಮತ್ತು ಚರ್ಚ್ ಹತ್ರ ಮತ್ತು ರಾಜೀವ್ ಗಾಂಧಿ ಚರ್ಚ್ ಹತ್ರ ಎರಡು ಕಡೆ ಕಾಮದಾನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ ಸಣ್ಣ ಪುಟ್ಟ ಎಲ್ಲೆಲ್ಲಿ ಕಾಮದಾನ ಮಾಡ್ತಾರೆ ಅಲ್ಲೆಲ್ಲ ಏನಪ್ಪ ನಮ್ಮ ಸಿಬ್ಬಂದಿಯವರಿಗೆ ನೇಮಕ ಮಾಡ್ತೀವಿ. ಈಗ ಚುನಾವಣಾ ನೀತಿ ಸಂಹಿತ ಜಾರಿ ಇರಲಿಲ್ಲ, ಸ್ವಲ್ಪ ನೋಡಿಕೊಂಡು ನೀವೆಲ್ಲ ಏನಪ್ಪ ಅಂತಂದರೆ ಅದನ್ನು ಆಡ್ರಿ. ಅದೇ ರೀತಿಯಾಗಿ ರಂಜಾನ್ ಹಬ್ಬ ನಡೀತಾ ಇದೆ ಮುಸ್ಲಿಂ ಬಾಂಧವರು, ಅವರಿಗೂ ಯಾವ ರೀತಿಯಾಗಿ ತೊಂದರೆ ಆಗಲಾರ್ದಂತೆ ಎಲ್ಲ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಎಲ್ಲರೂ ಒಂದು ಚೆನ್ನಾಗಿ ಒಂದು ಈ ಹಬ್ಬವನ್ನು ಆಚರಿಸಬೇಕು. ಮತ್ತು ಈ ಒಂದು ಹೋಳಿ ಹಬ್ಬದ ಪ್ರಯುಕ್ತ ಏನು ನೀವೆಲ್ಲ ಏನು ಸಲಹೆ ಕೊಟ್ಟಿದ್ರಿ ಅಲ್ಲೆಲ್ಲ ಪ್ರತಿಯೊಂದು ಕಡೆ ನಾವು ಪೊಲೀಸ್ ಬಂದೋಬಸ್ತು ಕೂಡ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇನೆ. ಮತ್ತು ಯಾವುದೇ ಸಣ್ಣ ಪುಟ್ಟ ಯಾವುದಾದ್ರೂ ಆ ಥರ ಘಟನೆ ಆದಾಗ ಕೂಡಲೇ ನಮ್ಗೆ ಮುಟ್ಕೊಂಬರ್ರಿ. ಈಗ ಹೇಳಿದ್ರು ನಮ್ಮ ಹಿರಿಯರು SLC ಎಕ್ಸಾಮ್ ಇದೆ, ಸ್ವಲ್ಪ ನೋಡ್ತಾರೆ. ಅವತ್ತು ಬಸ್ ಸ್ಟ್ಯಾಂಡ್ ಮತ್ತು ಇದ್ರ ಕಡೆಲ್ಲ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡ್ತೀವಿ. ಜೊತೆಯಲ್ಲಿ ಇಲ್ಲಿವರೆಗೆ ಮೂಡಲಗಿ ಅಂದರೆ ಒಂದು ಶಾಂತವಾದಂಥ ಒಂದು ಸ್ಥಳ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ನಾವು ಬಂದಿಂದ ಡೇ ಒಂದು ಹಿಡಿದು ಎಲ್ಲರೂ ಹೇಳ್ತಾರೆ. ಅದೇ ರೀತಿಯಾಗಿ ಶಾಂತಿಯನ್ನು ನೀವು ಮತ್ತು ನಾವು ಎಲ್ಲರೂ ಸೇರಿ ಕಾಪಾಡಿಕೊಂಡು ಈ ಒಂದು ಹಬ್ಬವನ್ನು ಅತ್ಯಂತ ಹಬ್ಬಗಳ ವೈಭವೀಕರವೇ ನಮ್ಮ ದೇಶದ ಒಂದು ಸಂಪತ್ತು ಇದ್ದಂಗೆ ಈ ಒಂದು ಹಬ್ಬವನ್ನು ಭಾಳ ಶಾಂತ ರೀತಿಯಿಂದ ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ಎಲ್ಲ ಸಮಾಜದ ಎಲ್ಲ ಧರ್ಮದ ಎಲ್ಲ ಜನ ಸೇರಿಕೊಂಡು ಒಂದು ಒಳ್ಳೆ ರೀತಿಯಿಂದ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ಒಂದು ಹೋಳಿ ಹುಣ್ಣಿ ಹಬ್ಬಕ್ಕೆ ಏನೇನು ಬೇಕಾಗ್ತದೋ ಅದೆಲ್ಲ ಬಂದೋಬಸ್ತು ನಾವು ಮಾಡ್ಕೊಳ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.